ಬದುಕು ಅದೆಂಥ ದುರಂತಗಳನ್ನು ತೆರೆದಿಡುತ್ತೆ ಎನ್ನುವುದನ್ನು ಊಹಿಸಲು ಸಾಧ್ಯವಿಲ್ಲ. ನಗುವಿನ ಬೆನ್ನ ಹಿಂದೆಯೇ ಅಳುವು ಅವಿತಿರುತ್ತೆ, ಹುಟ್ಟಿನ ಹಿಂದೆಯೇ ಸಾವು ಆವರಿಸಿಕೊಂಡಿರುತ್ತೆ. ಆದರೆ ಇಂತಹ ದುರಂತ ಸಾವು ಮಾತ್ರ ಯಾರಿಗೂ ಬೇಡ. ಯಾಕಂದ್ರೆ ನಮ್ಮಮ್ಮ ಸೂಪರ್ ಸ್ಟಾರ್ನಲ್ಲಿ ಮಿಂಚಿದ್ದ ಪುಟ್ಟ ಸಮನ್ವಿ ಇಂದು ಅಪಘಾತಕ್ಕೆ ಬಲಿಯಾಗಿದ್ದಾಳೆ. ಅವಳ ಸಾವು ಅವರ ತಾಯಿಗೆ ಎಂದು ಭರಿಸಲಾಗದ ಆಘಾತವನ್ನು ತಂದಿಟ್ಟಿದೆ. ಹೌದು, ತಾಯಿ ಅಮೃತಾರ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಎರಡನೇ ಮಗುವಲ್ಲಿ ಎಲ್ಲ ನೋವು ಮರೆತಿದ್ದ ಆ ತಾಯಿಗೆ ಯಮರೂಪಿ ಟಿಪ್ಪರ್ ಆ ಮಗುವನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಮೊದಲ ಮಗು ಹುಟ್ಟಿದಾಗ ಈ ತಾಯಿಗೆ ಸಂಭ್ರಮವಿದ್ರೂ ಅದಕ್ಕಿಂತ ಹೆಚ್ಚಾಗಿ ನೋವೇ ಇತ್ತು. ಒಂದೆಡೆ ಬಡತನ, ಮತ್ತೊಂದೆಡೆ ಅತ್ಯಂತ ಅಪೌಷ್ಟಿಕದಂತಹ ಮಗು ಜನಿಸಿತ್ತು. ಈ ವಿಷಯವನ್ನು ಅವರೇ ಕಲರ್ಸ್ ಕನ್ನಡ ವಾಹಿನಿಯ ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು. ತಾವು ಹೆತ್ತ ಮಗುವನ್ನು ಉಳಿಸಿಕೊಳ್ಳಲು ಅಮೃತ ನಾಯ್ಡು ಹರಸಾಹಸ ಪಟ್ಟಿದ್ರು. ಆಸ್ಪತ್ರೆಯಲ್ಲಿ ಹಲವು ದಿನ ಚಿಕಿತ್ಸೆ ಕೊಡಿಸಿದ್ದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿತ್ತಂತೆ. ಆ ಮಗುವನ್ನು ಆಸ್ಪತ್ರೆಯ ಸಿಬ್ಬಂದಿ ಪೇಪರ್ನಲ್ಲಿ ಸುತ್ತಿಕೊಟ್ಟರು ಅಂತ ಅಮೃತ ನಾಯ್ಡು ಹೇಳಿ ಕಣ್ಣೀರು ಹಾಕಿದ್ರು. ಆದರೆ ತಮ್ಮ ಎರಡನೇ ಮಗು ಸಮನ್ವಿ ಜನಿಸಿದ ಬಳಿಕ ಅವರ ಬದುಕು ಹಸನಾಯ್ತಂತೆ. ಆ ಮಗುವಿನ ನಗುವಲ್ಲೇ ಎಲ್ಲ ನೋವನ್ನು ಮರೆತಿದ್ದ ಈ ಕುಟುಂಬ ಈಗ ಮತ್ತೆ ದುಃಖಕ್ಕೆ ಈಡಾಗಿದೆ. ನಿಜಕ್ಕೂ ದೇವರು ಇಷ್ಟ್ಯಾಕೆ ಕ್ರೂರಿ ಎನ್ನುವುದೇ ಗೊತ್ತಾಗ್ತಾ ಇಲ್ಲ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.